ಸಚಿವರು ಕೇಳಕ್ಕೆ ಬಯಸ್ತೇನೆ. ನಾಗೇಶ್ ಅವರು ಸಚಿವರು. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ದೊಡ್ಡವರು ಯಾರೋ ಇದ್ದಾರೆ. ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ. ಮೊಟ್ಟ ಮೊದಲಾಗಿ ನಾನು ಶಿಕ್ಷಣ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ 32,159 ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರನ್ನ ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಜೂನ್ 1ರಿಂದ ತಗೊಳ್ಳೋಂಥ ಆದೇಶ ಮಾಡಿ ಅವರೆಲ್ಲರಿಗೆ ಸ್ಕೂಲಿಗೆ ಕೊಟ್ಟಿರೋಕ್ಕೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಸಭಾಧ್ಯಕ್ಷರೇ, ನಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಒಟ್ಟು ರಾಜ್ಯದಲ್ಲಿ 45,565 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಯಲ್ಲಿ 18,477 ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಆಲ್ಮೋಸ್ಟ್ ರಾಜ್ಯಕ್ಕೆ ಖಾಲಿ ಇರೋಂಥ 40% ಬರೀ 7 ಜಿಲ್ಲೆದಾಗ ಖಾಲಿ ಇದ್ದಾವೆ. ಅಧ್ಯಕ್ಷ, ಇಷ್ಟು ಖಾಲಿ ಇದ್ದಾಗ ಹೆಂಗೆ ಮಕ್ಕಳಿಗೆ ಶಾಲೆ ಕಲಿಸ್ಬೋದು, ಹೆಂಗೆ ಹಿಂದುಳಿದ ಪ್ರದೇಶವನ್ನು ಮುಂದೆ ತರ್ಬೋದು? ಮತ್ತು ನೀವು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಧ್ಯಕ್ಷ, ಇದು ಮೊದಲನೇ ಜಿಲ್ಲೆ, ನಮ್ಮದು ಲಾಸ್ಟ್ ಜಿಲ್ಲೆ ಬರ್ತವೆ. ಮತ್ತು ಇಷ್ಟು ಕಮ್ಮಿ ಇದ್ದಾಗ ಮಕ್ಕಳು ಆದರೂ 82% ನಮ್ಮ ಹತ್ರ ಹುಡುಗರು ಪಾಸ್ ಆಗ್ತಿದ್ದಾರೆ, ಆದರೂ ಕೊನೆಯಲ್ಲಿರ್ತಾರೆ. ಅದಕ್ಕೋಸ್ಕರ ದಯಮಾಡಿ ನಾನು ನಿಮ್ಗೇನು ರಿಕ್ವೆಸ್ಟ್ ಅಂದರೆ, ಹೆಂಗಿದ್ರು ಅತಿಥಿ ಉಪನ್ಯಾಸಕರನ್ನು ತೊಗೊಂತೀರಿ, ಅವ್ರನ್ನ ಯಾಕೆ ಪರ್ಮನೆಂಟ್ ಮಾಡಬಾರ್ದು? ಪಾಪ ಅವರು ಬಂದು ಕಷ್ಟಪಟ್ಟು ಶಾಲೆ ಕಲಿಸ್ತಿದ್ದಾರೆ, ದಯವಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಸಚಿವರು ಒತ್ತಾಯ ಮಾಡ್ತೀನಿ. ಸರಿಯಾಗಿ ನಾವು ಸಾರ್ವಜನಿಕರಿಗೆ ಜನರಿಗೆ ತಲುಪಿಸ್ತಾ ಹೋದರೆ ನಾವು ಹೇಗೆ ಇವತ್ತು ನಾವು ಶಾಸಕರಾಗಿ ಕೆಲಸ ಮಾಡಬೇಕು ಅನ್ನೋದು. ನನ್ನ ಕ್ಷೇತ್ರದಲ್ಲಿ 150ಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಹೇಗೆ ಇವತ್ತು ಶಿಕ್ಷಣ ಇಲಾಖೆನ ಮಕ್ಕಳಿಗೆ ಹೇಗೆ ಅವ್ರಿಗೆ ಜ್ಞಾನೋದಯವಾಗಲಿಕ್ಕೆ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ? ದಯಮಾಡಿ ಇದನ್ನ ಇವರು ಭರ್ತಿ ಮಾಡಲಿಕ್ಕೆ ಇವತ್ತು ಕ್ರಮ ತಗೋಬೇಕು. ಇಲ್ಲಾಂದ್ರೆ ಈ ತರ ಇಲಾಖೆನ ಇಷ್ಟೊಂದು ತಾತ್ಸಾರ ಮಾಡಿದ್ರೆ ಕಷ್ಟ ಆಗುತ್ತೆ. ಮನೆ ಗೊತ್ತಾಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಕೂಡ ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಿಸಿರಿ. ಈ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ರಿ. ಮಾನ್ಯ ಸಚಿವರು ಕೂಡ ಇಡೀ ರಾಜ್ಯದ 40% ಶಿಕ್ಷಕರ ಕೊರತೆ ಆ 6 ಜಿಲ್ಲೆಗಳಲ್ಲಿದೆ ಅಂದರೆ ನೀವು ಲೆಕ್ಕ ಹಾಕಬೇಕು ಯಾವ ರೀತಿ ನಮ್ಮ ಪರಿಸ್ಥಿತಿ ಇದೆ ಅಂತ. ನನ್ನ ಕ್ಷೇತ್ರದಲ್ಲಿ 10 ಶಾಲೆಗಳಿಗೆ ಪರ್ಮನೆಂಟ್ ಶಿಕ್ಷಕರೇ ಇಲ್ಲ. ಗೆಸ್ಟ್ ಟೀಚರ್ನೇ ನಾವು ತಗೊಂಡಿದ್ದೀವಿ. ಅಲ್ಲಿ ಪರ್ಮನೆಂಟ್ ಶಿಕ್ಷಕರು ಒಬ್ಬರು ಇರದೇ ಇದ್ದರೆ ಇರಬಾರ್ದು, ಅಂಥ ಶಾಲೆಗಳು ಇರಬಾರ್ದು ಅಂತಿದೆ ನಿಮ್ಮ ಕಾನೂನಿನಲ್ಲಿ. ಅಂಥದ್ರಲ್ಲಿ ಇವತ್ತು 10 ಶಾಲೆಗಳಲ್ಲಿ ಪರ್ಮನೆಂಟ್ ಡೆಪ್ಟೇಷನ್ ಮೂಲಕ ಆದರೂ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ಈಶ್ವರ್ ಖಂಡ್ರೆ ಅವರು ಇಲ್ಲ ತಡೀತು ನಾನು ಮುಖ್ಯ ವಿಷಯಕ್ಕೆ ಬಂದಿಲ್ಲ. ತಾವು ನೀವು ವಿಷಯ ಅಲ್ಲ, ಇದೇನು ಭಾಷಣ ಅಲ್ಲ, ಇದು ಇದಕ್ಕೆ ಪ್ರಶ್ನೆ ಕೇಳಲ್ಲ. ಈ ಶಿಕ್ಷಕರನ್ನು ತುಂಬತಕ್ಕಂಥದ್ದು ಇವರು ಫೆಬ್ರವರಿ ಮಾರ್ಚ್ ಅಂದರು. ಈ ಸರ್ಕಾರನೇ ಇರಲ್ಲ ಅವಾಗ. ಆ ರೀತಿ ಮಾಡೋದು ಬೇಡ. ಕೂಡಲೇ ಮುಂದಿನ ತಿಂಗಳಿನ ಮತ್ತೊಂದು ರಿಕ್ರೂಟ್ಮೆಂಟ್ 15,000 10,000 20,000 ಕರಿತಕ್ಕಂಥದ್ದಾಗ್ಲಿ. ಈಗ ತುಂಬಿರ್ತಕ್ಕಂಥದ್ದು ಎಷ್ಟು ಶಿಕ್ಷಕರು ಬಂದಿಲ್ಲ. ಅದಕ್ಕೆ ಬಹಳ ಈ ಶಿಕ್ಷಕರ ಬಗ್ಗೆ ಇಡೀ ವ್ಯವಸ್ಥೆನ ಹಾಳು ಮಾಡತಕ್ಕಂಥದ್ದು ಆಗಿದೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕಂತ ಮಾನ್ಯ ಸಚಿವರಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸರ್ಕಾರನೇ ಒಪ್ಪಿಕೊಂಡಂಗೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಇದೊಂದು ನಿದರ್ಶನ. ಶಿಕ್ಷಣ ಇಲ್ಲದೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. 5,000 ಹುದ್ದೆಗಳಿಗಿಂತ ಜಾಸ್ತಿ ಹುದ್ದೆಗಳು ಬರ್ತಿದ್ರು, 5,000 ಮಾತ್ರ ಕರೆದಿದ್ದಾರೆ. ಅದು ಈಗ ಭರ್ತಿ ಆಗಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ನನ್ನ ಒಂದು ಸಲಹೆ ಇದೆ ಮಾನ್ಯ ಸಭಾಧ್ಯಕ್ಷರು, ತಮ್ಮ ಮುಖಾಂತರ ಸರಿ ಸಮಾನವಾಗಿ ಹಂಚಿಕೆ ಮಾಡಿ, ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ, ಹಂತ ಹಂತವಾಗಿ ಸಂಪೂರ್ಣವಾಗಿ ಭರ್ತಿ ಮಾಡಿ. ಎಲ್ಲಿ ಜಾಸ್ತಿ ಶಿಕ್ಷಕರಿದ್ದಾರೆ, ಈ ಭಾಗದಲ್ಲಿ 14 ಮಕ್ಕಳಿಗೆ ಒಬ್ಬರು ಶಿಕ್ಷಕರಿದ್ದಾರೆ. ನಮ್ಮ ಭಾಗದಲ್ಲಿ 25 ಮಕ್ಕಳಿಗೆ ಒಬ್ಬ ಶಿಕ್ಷಕರು. ಇದು ನೋಡಿ 2 ಪಟ್ಟು ವ್ಯತ್ಯಾಸ. 80 ಜನ, ಹೀಗಾಗಿ 80 ಇರ್ಬೋದು, ಬಹಳ ಕಡೆ ಇದೆ. ಎಲ್ಲಾ ಕಡೆ ಅಲ್ಲಿವರೆಗೆ ಸರಿ ಸಮಾನವಾಗಿ ಒಂದು ಕಾಯ್ದೆ ತಿದ್ದುಪಡಿ ಮಾಡಿ ಶಿಕ್ಷಕರಿಗೆ ಹಾಕ್ಬಿಡಿ. ಗುಣಮಟ್ಟ ಆದ್ರೂ ಉತ್ತಮ ಆಗ್ತದೆ. ಕೇಳೋಣ ಸಚಿವರು, ಹೇಳಿಕೆ ಕೊಡಿ ಈಗಲೇ. ಇಲ್ಲದಿದ್ರೆ ಸಂಪೂರ್ಣವಾಗಿ ಈಗಾಗಲೇ ನಿರ್ಲಕ್ಷ್ಯ ಆಗಿದೆ ಅಂತಿದೆ, ಘೋರ ಅನ್ಯಾಯ ಆಗ್ತದೆ. ಅನ್ಯಾಯ ಮಾಡೋ ಕೆಲಸ ಮಾಡಬೇಡಿ. ಸಭಾಧ್ಯಕ್ಷರೇ, ಅವರು ಹೊಣೆಗಾರರಿದ್ದಾರೆ. ಗೊತ್ತಾಯ್ತು, ಈ ಉತ್ತರ ಹೇಳ್ತಾನೆ. ಇವತ್ತೊಂದು ಡಿಸೈಡ್ ಮಾಡಿಬಿಡ್ರಿ, ಇನ್ಮೇಲೆ ನಾವು ಕಲ್ಯಾಣ ಕರ್ನಾಟಕ ಮಕ್ಕಳಿಗೆ ಯಾವುದು ಎಕ್ಸಾಮ್ ತೋಲಾರ್ದ ಉದ್ಯೋಗ ಕೊಡ್ತೀವಿ, ಅವ್ರಿಗೆ ನಾವು ಯಾವುದು ಎಕ್ಸಾಮ್ ಕಂಡಕ್ಟ್ ಮಾಡಂಗಿಲ್ಲ ಅಂತಂದು ಮಾಡಿಬಿಟ್ರೆ ಅಂದ್ರೆ ಅಟ್ಲೀಸ್ಟ್ ಇಲ್ಲ ನಮ್ಗೆ ರಾಜು. ಓಕೆ, ಎಕ್ಸಾಮ್ ಇರ್ಲಾರ್ದಂಗೆ ನಾಗೇಶ್ ಅವರು ಏನು ಹೇಳ್ರಿ? ಸಭಾಧ್ಯಕ್ಷರೇ, ಶಾಲೆಗಳು ಮಳೆಗೆ ಸೋರ್ತಾ ಇದ್ದಾವೆ. ಅನ್ನದಾನಿ ಎಲ್ಲೆಲ್ಲಾರು ಹೋಗ್ಬೇಡ್ರಿ, 1 ನಿಮಿಷ. ಇದನ್ನ ಹೇಳ್ರಿ, ಶಿಕ್ಷಕರು ಹುದ್ದೆ ಗಮನ ಕೊಡಿ.
ನಾಗೇಶ್ ಹೇಳ್ರಿ, ಇಲ್ಲಿ ನನ್ನ ನೋಡಿ ಹೇಳ್ರಿ ಉತ್ತರ. ಸಭಾಧ್ಯಕ್ಷರೇ, ಹಾ ಹೇಳಿ. ಅವರೇ, ಹೈದರಾಬಾದ್ ಕರ್ನಾಟಕದ ಶಾಸಕರು ಮಾತಾಡಿರೋದು ಸತ್ಯ. ಆದರೆ ಇಷ್ಟು ವರ್ಷದ ಇತಿಹಾಸದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಹೆಚ್ಚನ್ನ ಕೊಟ್ಟು 15,000 ಟೀಚರ್ಸನ್ನ ಒಟ್ಟಿಗೆ ತಗೊಳ್ಳುವಂತ ಮಾಡಿದಂಥ ಪ್ರಯತ್ನ ಈ ಸರ್ಕಾರ ಮಾಡಿರುವಂಥ ಪ್ರಯತ್ನ. ಇದ್ರವರೆಗೂ ಯಾವಾಗಲೂ 10,000 ಮೇಲೆ ಯಾವತ್ತೂ ಪ್ರಯತ್ನ ನಡೆದಿಲ್ಲ. ಆದರೆ ಲಾಸ್ಟ್ ಟೈಮ್ 10,000 ಪ್ರಯತ್ನ ಮಾಡಿದಾಗ ನಮಗೆ ಬಂದಿದ್ದು 2,700 ಚಿಲ್ಲರೆ. 2,700 ಇಷ್ಟಕ್ಕೊಂದು ವೇಕೆನ್ಸಿ ಅವತ್ತಿದ್ದು ಹೇಳ್ರಿ, ನೀವು ಹೇಳ್ರಿ. 40,000 ವೇಕೆನ್ಸಿ ಯಾವತ್ತೂ ಕಂಟಿನ್ಯೂ ಆಗಿದೆ. ಇವರು ಯಾವುದೇ ಫಿಗರ್ಸ್ ಇಲ್ಲದೆ ಮಾತಾಡ್ತಿದ್ದಾರೆ. 40,000 ವೇಕೆನ್ಸಿ ಹಿಂದಿನ ಸರ್ಕಾರ ಕಡೆಯಿಂದನೂ ಮೂವ್ ಆಗಿದೆ. ಇದೇನು ಹೊಸದಾಗಿ ಆಗಿದೆ ಅಂತೇನಿಲ್ಲ. 10,000 ಹೋದ್ಸಲಿ ಸರ್ಕಾರ ಪ್ರಯತ್ನ ಮಾಡಿದಾಗ ನಮ್ಮ ಎಲಿಜಿಬಿಲಿಟಿಗೆ ಬಂದಿದ್ದು 2,719 ಟೀಚರ್ಸ್ ಮಾತ್ರ. ಅವಾಗ 8,000 ಎಕ್ಸ್ಟ್ರಾ ಕೊಡ್ತಾ ಆಯಿತು. ಅದಾದ ಮೇಲೆ ಈಗ ನಾವು 15,000ದಲ್ಲಿ ಎಲ್ಲ MLAಗಳ ಜೊತೆ MLCಗಳು ಯಾರು ಆಸಕ್ತರಿದ್ದಾರೆ ಅವ್ರನ್ನೆಲ್ಲರನ್ನೂ ಮೀಟಿಂಗ್ ಕರೆದು ಒಂದಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಲ್ಲಿ ನಮ್ಮ ಸಬ್ಜೆಕ್ಟ್ ಕಾಂಬಿನೇಷನ್ಸಲ್ಲಿ ರಿಲ್ಯಾಕ್ಸ್ ಮಾಡಿ, ಪರ್ಸಂಟೇಜಲ್ಲೂ ಆ್ಯಾವ್ರೇಜಿನಲ್ಲೂ ರಿಲ್ಯಾಕ್ಸ್ ಮಾಡಿ ಈ ಸಲ ಎಕ್ಸಾಮ್ ಮಾಡಿದ್ದೀವಿ. ಅದೇ ಆ ಕಾರಣದಿಂದ ನಮಗೆ ವಿಶ್ವಾಸ ಇದೆ 10,000 ರಿಂದ 12,000 ಜನ ಶಿಕ್ಷಕರ ನೇಮಕಾತಿ ಆಗತ್ತೆ. ಅದ್ರ ಅಲ್ಲದೆ ಅದನ್ನೂ ಸಹಿತ ಹೇಳಿದೆ, ಯಾಕೆ ಇಮಿಡಿಯೇಟ್ ಮಾಡಿ ಅಂತ ರಾಜುಗೌಡ್ರು ಹೇಳಿದ್ರು. ಆದರೆ TET ನಾವು ಹೊಸದಾಗಿ ನವಂಬರಲ್ಲಿ ಮಾಡಿದ್ರೆ ಇನ್ನೊಂದಷ್ಟು ಹೊಸ ಬ್ಲಡ್ ನಮ್ಮ ಇದಕ್ಕೆ ಎಕ್ಸಾಮ್ ತಗೊಳ್ಳೋದು CET ತಗೊಳ್ಳೋದಕ್ಕೆ ಅವಕಾಶ ಸಿಕ್ಕತ್ತೆ. ಅವ್ರು ಈಗ ಬರ್ತಿರುವಂಥ ಹುಡುಗರು ನಮ್ಮ CETಯನ್ನು ಚೆನ್ನಾಗಿ ಮಾಡಿ ಅವರು ಆ ಪರ್ಟಿಕ್ಯುಲರ್ಲಿ ಹೈದರಾಬಾದ್ ಕರ್ನಾಟಕದ ಸೀಟ್ಸ್ ಏನಿದೆ ಅದಷ್ಟು ಫಿಲಪ್ ಮಾಡೋದಕ್ಕೋಸ್ಕರ ಅದು ಮಾಡ್ತಾ ಇದ್ದೀವಿ. ಈಗ ಈ ಫಿಲಪ್ ಆಗುವಂಥ 3-4 ಸಾವಿರ ಪೋಸ್ಟ್ ಏನಿದೆ ಹೈದರಾಬಾದ್ ಕರ್ನಾಟಕನ ಅದು ಇಮಿಡಿಯೇಟ್ ಆಗಿ ನಾವು ಪೋಸ್ಟಿಂಗ್. ಈಗ ಒಂದೇ ಒಂದು ಸದನದ